ಹಾಗೆ ಹೇಗಿರ್ತದೆ ಎಲ್ಲನೂ ನಾನು ನಿಮಗೆ ತೋರಿಸ್ತೇನೆ. ಎಷ್ಟು ಪ್ರೈಸಸ್ ಬರೀ ಅದರ ತಲೆಗಳನ್ನು ಮಾತ್ರ ಇಟ್ಟಿದ್ದಾರೆ. ಅದು 2 ತಲೆಗೆ 500 ಅಂತೆ. ಗಾಯ್ಸ್ ಇಲ್ಲಿ ನೋಡಿ, ಜಪಾನಿನಲ್ಲಿ ಭೂತಾಯಿ. ಇದು ಏನು ಗೊತ್ತಾಯ್ತಾ? ಇದಕ್ಕೆ ನಾವು ತುಳುವಿನಲ್ಲಿ ನುಂಗೆಲ್ಲ ಅಂತ ಹೇಳ್ತೇವೆ. ಇದನ್ನು ನೋಡುವಾಗ ತಿನ್ಬೇಕಂತ ಮನಸ್ಸು ಕೂಡ ಆಗಲ್ಲ, ಏನೋ ಬ್ರೈನ್. ಹೆಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಂದರೆ, ನಾನು ಡೈಲಿ ಒಂದು ರೌಂಡ್ ವಾಕಿಗೆ ಹೋಗಿ ಬರ್ತೇನೆ. ಬಟ್ ಇವಾಗ ವಿಂಟರ್ ಸ್ಟಾರ್ಟ್ ಆದಮೇಲಿಂದ ವಾಕಿಗೆ ಹೋಗೋದೇ ಸ್ಟಾಪ್ ಮಾಡಿದ್ದೇನೆ. ಯಾಕಂದರೆ ಇಲ್ಲಿ ಫುಲ್ ಕೋಲ್ಡ್ ಇರ್ತದೆ ಹೊರಗಡೆ, ತುಂಬ ಉದಾಸೀನ ಆಗ್ತದೆ ಹೋಗಲಿಕ್ಕೆ. ಬಿಸಿಲಿದ್ರೆ ಸ್ವಲ್ಪ ಖುಷಿ ಆಗ್ತದೆ ಹೋಗಲಿಕ್ಕೆ, ಆದರೆ ಈ ಥರ ಕೋಲ್ಡ್ ಇರುವಾಗ ಸ್ವಲ್ಪ ಉದಾಸೀನ. ಬಟ್ ಇವತ್ತು ಹೋಗಲೇಬೇಕು, ಯಾಕಂದರೆ ನಾನಿವತ್ತು ಫಿಶ್ ತಗೊಂಡು ಬರುವ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಈಗ ನಾನು ಹೋಗ್ತಾ ಇದ್ದೇನೆ ತರಲಿಕ್ಕೆ. ಇಲ್ಲಿ ಹೇಗೆ ಅಂದರೆ, ಈಗ ನಮಗೆಲ್ಲ ಫಿಶ್ ಬೇಕಾದರೆ ನಾವು ಫಿಶ್ ಮಾರ್ಕೆಟಿಗೆ ಹೋಗ್ತೇವಲ್ವಾ, ಇಲ್ಲಿ ಹಾಗೆ ಅಲ್ಲ. ನಾವು ಫಿಶ್ ಬೇಕಾದರೆ ಮಾಲಿಗೆ ಹೋಗಬೇಕು. ಯಾಕಂದರೆ ಮಾಲ್ ಒಳಗಡೆ ಸೂಪರ್ ಮಾರ್ಕೆಟ್ ಇದೆ ಅಲ್ವಾ, ಅಲ್ಲೇ ನಮಗೆ ಫಿಶ್ ಸಿಗೋದು. ಫಿಶ್ ಅಂತಲ್ಲ, ಈಗ ನಮಗೆ ಚಿಕನ್ ಬೇಕಾದರೂ ನಾವು ಗೈಸ್ 1 ಸೆಕೆಂಡ್. ನಾವು ಇಂಡಿಯನ್ ಸ್ಟೋರಿಂದ ಸ್ವಲ್ಪ ಗ್ರಾಸರೀಸ್ ಆರ್ಡ್ರ್ ಮಾಡಿದ್ವಿ, ಹಾಗಾಗಿ ಅದು ಬಂತೀಗ. ನೋಡಿ, ಅವ್ರ ಮನೆ ಒಳಗಡೆನೇ ತಂದಿಡ್ತಾ ಇದ್ದಾರೆ ಪಾಪ. ಇಲ್ಲಿ ಒಂದು 10 kg ರೈಸ್ ಆರ್ಡರ್ ಮಾಡಿದ್ವಿ. ಹಾಗೆ ಅದರ ಜೊತೆಗೆ ಏನೇನು ಬೇಕಲ್ವಾ ನೋಡಿ, ಗೋಧಿ ಹಿಟ್ಟು, ಉದ್ದಿನಬೇಳೆ, ಟ್ಯಾಮರಿನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ತರಿಸಿದ್ವಿ. ಇದನ್ನೊಂದು ಸ್ವಲ್ಪ ಸೆಟ್ ಮಾಡಿಬಿಟ್ಟು ಬರ್ತೇನೆ ನಾನೀಗ. ಸಾರಿ ಗೈಸ್, ಏನಾಯ್ತಂದರೆ ನಾವು ಸ್ವಲ್ಪ ಇಂಡಿಯನ್ ಸ್ಟೋರಿಂದ ಆರ್ಡ್ರ್ ಮಾಡಿದ್ವಿ, ಹಾಗಾಗಿ ಡೆಲಿವರಿ ಕೊಡಲಿಕ್ಕೆ ಬಂದಿದ್ರು. ಇಲ್ಲಿ ಏನಾಗ್ತದೆ ಅಂದರೆ, ನಮಗೆ ಕೆಲವೊಂದೆಲ್ಲ ಇಲ್ಲಿ ಸಿಗಲ್ಲ. ಹಾಗಾಗಿ ನಾವು ಇಂಡಿಯನ್ ಸ್ಟೋರಿಂದಲೇ ಆರ್ಡರ್ ಮಾಡ್ತೇವೆ. ನಮಗೆ ಇಲ್ಲಿದ್ದು ಜಾಪನೀಸ್ ರೈಸ್ ಯಾಕೋ ಅಷ್ಟೊಂದು ಸೆಟ್ ಆಗ್ತಿಲ್ಲ, ಅದು ಸ್ಟಿಕ್ಕಿ ರೈಸ್ ಇಲ್ಲಿದ್ದು. ಹಾಗಾಗಿ ನಾವು ಇಂಡಿಯನ್ ಸ್ಟೋರಿಂದಲೇ ಥಾಯ್ ರೈಸ್ ಆರ್ಡ್ರ್ ಮಾಡ್ತೇವೆ ಅನ್ನ ಮಾಡಲಿಕ್ಕೆ. ಹಾಗೆ ಬಿರಿಯಾನಿ, ಪುಳಿಯೋಗರೆ ಆ ಥರ ಎಲ್ಲ ಮಾಡಲಿಕ್ಕೆ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತೇನೆ. ಅದು ಕೂಡ ನಾವು ಇಂಡಿಯನ್ ಸ್ಟೋರಿಂದಲೇ ತರಿಸೋದು. ಇಲ್ಲಿ ಟೋಕಿಯೋದಲ್ಲಿ ಒಂದು ಅಂಬಿಕಾ ಅಂತ ಇದೆ, ಸೊ ಅವರು ಮನೆಗೆ ತಂದು ಕೊಡ್ತಾರೆ. ಹಾಗಾಗಿ ನಾವು ಅಲ್ಲಿಂದಲೇ 4 ತಿಂಗಳಿಗೊಮ್ಮೆ ಆ ಥರ ಆರ್ಡ್ರ್ ಮಾಡ್ತೇವೆ ಗೋಧಿ ಹಿಟ್ಟೆಲ್ಲ. ಸೊ ಹಾಗೆ ಎಸ್ ಗೈಸ್, ಟೈಮ್ ಆಯಿತು, ಲೇಟ್ ಮಾಡೋದು ಬೇಡ. ನಾನೀಗ ಫಿಶ್ ಶಾಪಿಗೆ ಹೊರಟಿದ್ದೇನೆ. ಇಲ್ಲಿ ಫಿಶ್ ಶಾಪಲ್ಲಿ ಯಾವ ಯಾವ ಫಿಶ್ ಸಿಗ್ತದೆ, ಹಾಗೆ ಹೇಗಿರ್ತದೆ ಎಲ್ಲನೂ ನಾನು ನಿಮಗೆ ತೋರಿಸ್ತೇನೆ. ಎಷ್ಟು ಪ್ರೈಸಸ್ ಇರ್ತದೆ ಎಲ್ಲನೂ ಹೇಳ್ತೇನೆ. ಓಕೆ, ಹಾಗಾದರೆ ತಡ ಮಾಡೋದು ಬೇಡ, ಹೊರಡುವ. ನೋಡಿ ಅಂತೆ, ಒಂಚೂರು ಕೂಡ ಬಿಸಿಲಿಲ್ಲ, ಜಾಸ್ತಿ ಚಳಿ ಇದೆ. ಈ ಥರ ಇರುವಾಗಲೇ ಉದಾಸೀನ ಆಗೋದು ಹೊರಗೆ ಬರಲಿಕ್ಕೆ. ಆ್ಯಕ್ಚುಲಿ ಬರುವವರೆಗೆ ಮಾತ್ರ, ಬಂದಮೇಲೆ ಅಷ್ಟೊಂದು ಗೊತ್ತಾಗೋದಿಲ್ಲ. ನೋಡುವ, ಇಲ್ಲೇ ಇನ್ನು ಒಂದು 10 ಮಿನಿಟ್ಸ್ ಇದೆ ಅಷ್ಟೇ. ಸೊ ನಮ್ಮ ಮನೆಗೆ ತುಂಬ ಹತ್ತಿರ ಇರುವ ಮಾಲ್ ಅಂದರೆ ಇದುವೇ, ನಾರ್ತ್ ಪೋರ್ಟ್ ಅಂತ. ಸೊ ಇದರ ಹಿಂದ್ಗಡೆ ಇನ್ನೊಂದು ಮಾಲ್ ಇದೆ. ಸೊ ನಮಗೆ ಏನು ಬೇಕಾದರೂ ನಾವು ಇಲ್ಲಿಗೆ ಬರೋದು ಫಸ್ಟಿಗೆ. ಈ ಮಾಲಲ್ಲಿ ಏನಿಲ್ಲ ಅಂತ ಇಲ್ಲ, ಎಲ್ಲನೂ ಕೂಡ ಇಲ್ಲೇ ಇದೆ. ನೋಡಿ, ಕಟ್ಟಿಂಗ್ ಶಾಪ್ ಕೂಡ ಮಾಲಲ್ಲೇ ಇರೋದು, ನಾವು ಇಲ್ಲಿಗೆ ಬರಬೇಕು. ಈ ಮಾಲ್ಗೆ ಪ್ರತಿ ಸತಿ ನಾವು ಬಂದಾಗಲೂ ಜಾಸ್ತಿ ಬರೋದು ಇಲ್ಲಿಗೆ. ನೋಡಿ, ಲೋಪಿಯಾ ಅಂತ ಇದೊಂದು ಸೂಪರ್ ಮಾರ್ಕೆಟ್, ಇಲ್ಲಿ ಹಣ್ಣುಗಳು, ತರಕಾರಿ ಎಲ್ಲನೂ ಸಿಗ್ತದೆ. ಸೊ ಜಾಸ್ತಿಯಾಗಿ ನಾವು ಇಲ್ಲಿಗೆ ಬರ್ತೇವೆ ಫಸ್ಟಿಗೆ. ಇಲ್ಲಿ ನೋಡಿ, ಇದು ಒಂದು ಸೆಕ್ಷನ್ ಫುಲ್ ಮೀನಿದ್ದು, ಎಲ್ಲ ಥರದ ಫಿಶ್ ಕೂಡ ಇಲ್ಲಿ ನಮಗೆ ಸಿಗ್ತದೆ. ಈಗ ನಾರ್ಮಲಾಗಿ ನಾನ್ ವೆಜಿಟೇರಿಯನ್ಸಿಗೆ ಗೊತ್ತಿರ್ತದೆ, ನಾವು ಫಿಶ್ ತಿಂತೇವೆ, ಅದರ ತಲೆನ ಬಿಸಾಡ್ತೇವಲ್ವಾ. ಇಲ್ಲಿ ನೋಡಿ ಎಷ್ಟು ವಿಚಿತ್ರ, ಬರೀ ಅದರ ತಲೆಗಳನ್ನು ಮಾತ್ರ ಇಟ್ಟಿದ್ದಾರೆ. ಅದು 2 ತಲೆಗೆ 500 ಅಂತೆ. ಯಪ್ಪ, ಈ ತಲೆಗಳನ್ನು ಅವ್ರು ತಗೊಂಡು ತಿಂತಾರೆ. ಇದು ಕೂಡ ಏನಂತ ನಂಗೆ ಗೊತ್ತಾಗಲಿಲ್ಲ. ನೋಡಲಿಕ್ಕೆ ಪಾಚಿ ಥರ ಇದೆ ನೋಡಿ, ಗ್ರೀನ್ ಕಲರ್ ಆಗಿ. ಇಲ್ಲಿ ನೋಡಿ ಅಂತೆ, ಒಂದು ಲಾಬ್ಸ್ಟರ್ನ ಇಟ್ಟಿದ್ದಾರೆ. ಯಾವಾಗಲೂ ಇಲ್ಲಿ ಒಂದು ಇರ್ತದೆ, ಅದು ಜೀವ ಇದೆ, ನೋಡ್ಬೋದು, ಮೂವ್ ಆಗ್ತಾ ಇದೆ ನೋಡಿ. ಇದೆಲ್ಲ ನೋಡಿದ ತಕ್ಷಣ ನಿಜವಾಗ್ಲೂ ಏನಂತ ಗೊತ್ತಾಗಲ್ಲ. ನಾವಂದರೆ ಜಾಪನೀಸಲ್ಲಿ ಬರೆದಿರ್ತಾರಲ್ವ, ಸೊ ಟ್ರಾನ್ಸ್ಲೇಟ್ ಮಾಡಿ ನೋಡೋದು. ಇದು ಕೂಡ ನಮಗೆ ಏನಂತ ಗೊತ್ತಾಗಲಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ. ನೋಡಿ, ಒಂದಕ್ಕೆ 1200 ಇದೆ ಅದಕ್ಕೆ.
ಇದು ನಮ್ಮ ಕಡೆ ಮರ್ವಾಯಿ ಅಂತ ಸಿಗ್ತದೆ, ಅದೇ ಇರಬೇಕು. ಬಟ್ ಇಷ್ಟೊಂದು ಚೂರು ಇಟ್ಟಿದ್ದಾರೆ ನೋಡಿ, ಒಂದು ಬಾಕ್ಸ್ ಇದೆ ಅಷ್ಟೇ. ಇಲ್ಲಿ ನಾನು ಕೆಲವೊಂದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ನೋಡಿ ಅಂತ ಎಷ್ಟು ದೊಡ್ಡದಾಗಿದೆ, ಬರೀ ಎರಡೇ ಇಟ್ಟಿದ್ದಾರೆ. ಇದು ನೋಡಲಿಕ್ಕೆ ನಮ್ಮದು ಚಿಕ್ಕ ಚಿಕ್ಕ ಬಂಗುಡೆ ಮೀನಿದೆ ಅಲ್ವಾ, ಅದೇ ಥರ ಇದೆ. ಮೋಸ್ಟ್ಲಿ ಬಂಗುಡೆನೇ ಇರಬೇಕದು. ಆ್ಯಂಡ್ ಇದು ಮೈ ಫೇವ್ರೇಟ್ ಸ್ಕ್ವಿಡ್. ಇದನ್ನು ನಾವು ತುಂಬ ಸತಿ ತಗೊಂಡಿದ್ದೇವೆ, ಇದರ ಸುಕ್ಕ ಚೆಂದ ಆಗ್ತದೆ ಮಾಡಿದರೆ. ಇದು ಆಯಿಸ್ಟರ್. ನನಗೆ ಆಯಿಸ್ಟರ್ ಸೂಶಿ ತಿಂದ ನೆನಪಿದೆ. ಇದು ಹೇಗಂದರೆ ನಮ್ಮದು ಮರ್ವಾಯಿ ಒಳಗಡೆ ಮಾಂಸ ಇರುತ್ತೆ ಅಲ್ವ, ಚಿಕ್ಕ ಚಿಕ್ಕದು, ಅದರಲ್ಲೇ ಸ್ವಲ್ಪ ದೊಡ್ಡದು, ಟೇಸ್ಟ್ ಹಾಗೇ ಇರುತ್ತೆ. ಇದು ನೋಡಿ ಆಯಿಸ್ಟರ್ ವಿತ್ ಶೆಲ್, ಅದರ ಚಿಪ್ಪಿನ ಜೊತೆಗೆ ಇದೆ. ಪ್ರಾನ್ಸ್ ಇಟ್ಟಿದ್ದಾರೆ ನೋಡಿ, ಇದರಲ್ಲಿ ಕೌಂಟ್ ಮಾಡಿದರೆ ಬರೀ 12 ಪ್ರಾನ್ಸ್ ಇದೆ ಅನಿಸುತ್ತೆ. ಅಷ್ಟಕ್ಕೆ 1080. ಇಲ್ಲಿ ಕ್ರ್ಯಾಬ್ ಇಟ್ಟಿದ್ದಾರೆ. ಇದು ಚಿಕ್ಕ ಚಿಕ್ಕ ಕ್ರ್ಯಾಬ್ ಮಾತ್ರ. ಎಷ್ಟು ಇದರಲ್ಲಿ ಒಂದು 2-3 ಕ್ರ್ಯಾಬ್ ಇದೆ ಅನಿಸುತ್ತೆ, ಅದನ್ನೇ ಕಟ್ ಮಾಡಿ ಇಟ್ಟಿದ್ದಾರೆ. 450 ಏನೋ ಇದೆ. ಆ್ಯಂಡ್ ಇದು ನೋಡಿ ನಮ್ಮ ಬಂಗುಡೆ ಮೀನು. ಇದನ್ನು ಇವ್ರು ಹೇಗೆ ಇಟ್ಟಿರ್ತಾರೆ ಅಂದರೆ ಅದನ್ನು ಅಡ್ಡ ಚೀಲ್ ಮಾಡಿ ಇಟ್ಟಿರ್ತಾರೆ. ಅಂದರೆ ಇದು ಸಾರು ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿದರೆ ಫ್ರೈಯೇ ಮಾಡಬೇಕು. ನೋಡಿ ಈ ಥರ ಅಡ್ಡ ಚೀಲ್ ಮಾಡಿ, ಅದರಲ್ಲಿ ಬರೀ ಒಂದು ಬಂಗುಡೆ ಮೀನು ಇರೋದು, ಅದನ್ನೇ 2 ಪೀಸ್ ಮಾಡಿದ್ದಾರೆ ಅಷ್ಟೇ. ಇದೇನು ಗೊತ್ತಾಯ್ತಾ, ಆಕ್ಟೋಪಸ್ ಗೈಸ್. ನೋಡಿ ಈ ಥರ ಇಟ್ಟಿರ್ತಾರೆ. ನಾನಿಲ್ಲಿ ನೋಡಿದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ಫಿಶ್ ಇದೆ ಅನಿಸುತ್ತೆ, ಈಲ್ ಫಿಶ್. 2500 ಇದೆ. ನನಗೆ ಇವತ್ತಿಲ್ಲಿ ಯಾವುದೂ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ನಮ್ಮ ಮನೆ ಹತ್ರ ಇನ್ನೊಂದಿದೆ, ಸೊ ಅಲ್ಲಿಗೆ ಹೋಗುವ ಈಗ. ಅಲ್ಲಿ ಏನೇನಿದೆ ಅಂತ ನೋಡುವ. ಗೈಸ್, ನಿಮಗೆ ನೆನಪಿದೆಯಾ ಲಾಸ್ಟ್ ಟೈಮ್ ನಾನು ಇಲ್ಲಿನ ಫ್ರೂಟ್ಸ್ ವ್ಲಾಗ್ ಮಾಡಿದ್ದೆ, ಅದರಲ್ಲಿ ವಾಟರ್ ಮೆಲನ್ ಮಿಸ್ಸಿಂಗ್ ಇತ್ತು. ನಾನು ಹೇಳಿದ್ದೆ ತುಂಬ ಕಾಸ್ಟ್ಲಿ ಅಂತ. ಇಲ್ಲಿ ನೋಡಿ 3500 ಇದೆ ಇಷ್ಟು ಚಿಕ್ಕ ವಾಟರ್ ಮೆಲನಿಗೆ. ನಾನಿವಾಗ ಇಲ್ಲಿ ನಿಮಗೆ ತೋರಿಸೋದು ನೀವು ನಂಬ್ತೀರಾ ಇಲ್ವಾ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ವಿಗ್ ಶಾಪ್. ಒಂದು ವಿಗ್ಗಿಗೆ ಎಷ್ಟಿದೆ ನೋಡಿ, ಹತ್ರ 3.5 ಲಕ್ಷ. ಹೇಗೆ ಇಟ್ಟಿದ್ದಾರೆ ನೋಡಿ, ಎಲ್ಲ ಸ್ಟೈಲಲ್ಲೂ ಬೇಕಾದರೂ ಇದೆ. ಅದು ವಿದ್ ಡಾಲ್ ಏನು ಕೊಡಲ್ಲ ಅವರು, ಜಸ್ಟ್ ವಿಗ್ಗಿಗೆ ಅಷ್ಟಿರೋದು. ಇದೆಲ್ಲ ಚಿಕ್ಕ ಚಿಕ್ಕ ವಿಗ್ ನೋಡಿ, ಚೀಪೆಸ್ಟ್ ವಿಗ್ ಅನಿಸುತ್ತೆ. ಆದರೂ ಪ್ರೈಸ್ ನೋಡಿ 40,000, 93,000. ಇಲ್ಲಿ ಇವಾಗ ನಾವು ನೋಡ್ತಾ ಇದ್ದೇವಲ್ವ, ಇದು ನ್ಯಾಷನಲ್ ಡ್ರೆಸ್ ಆಫ್ ಜಪಾನ್. ಇದು ಒಂದು ಟ್ರೆಡಿಷ್ನಲ್ ಡ್ರೆಸ್, ಕಿಮೋನೋ ಅಂತ. ನಿಮಗೆಲ್ಲ ಗೊತ್ತಿರ್ಬೋದು. ಇದು ಸ್ವಲ್ಪ ಗ್ರ್ಯಾಂಡ್ ಕಿಮೋನೋಸ್. ಇದರ ಪ್ರೈಸ್ ಎಷ್ಟಿದೆ ಗೊತ್ತಾ, 2.5 ಲಕ್ಷ, 3 ಲಕ್ಷ ಇದೆ. ನಾರ್ಮಲ್ ಆಗಿ ಇಷ್ಟು ಇರಲ್ಲ, ಬಟ್ ಇದು ವೆಡ್ಡಿಂಗಿಗೆ ಹಾಕೋದಿರಬೇಕು. ತುಂಬಾ ಗ್ರ್ಯಾಂಡ್ ಇದೆ. ನಾನು ಆವಾಗಲೇ ನಿಮಗೆ ಹೇಳಿದೆ ಅಲ್ವಾ, ನಮ್ಮ ಮನೆ ಹತ್ರ ಇನ್ನೊಂದು ಶಾಪ್ ಇದೆ ಅಂತ. ಇಲ್ಲಿ ನೋಡಿ ಫಿಶ್ ಇದು ಫೋಟೋ ಹಾಕಿದಾರಲ್ವಾ, ಇದು ಬಿಗ್ ಓಸನ್ ಅಂತ. ಇಲ್ಲಿ ಆ್ಯಕ್ಚುಲಿ ತುಂಬ ವೆರೈಟಿ ಫಿಶ್ ಸಿಗ್ತದೆ, ಹಾಗಾಗಿ ನಾವು ಫಿಶ್ಶಿಗೆ ಅಂತ ಬರೋದಾದರೆ ಜಾಸ್ತಿ ಇಲ್ಲಿಗೆ ಬರ್ತೇವೆ. ಇದು ಕೂಡ ಅಷ್ಟೇ, ಒಂದು ಸೂಪರ್ ಮಾರ್ಕೆಟ್. ಇಲ್ಲಿ ಎಲ್ಲನೂ ಸಿಗ್ತದೆ. ಅದರಲ್ಲಿ ಒಂದು ಸೆಕ್ಷನ್ ಫಿಶ್ ಇದಿದೆ ಅಷ್ಟೇ. ಎಲ್ಲನೂ ನಾವು ನೋಡ್ಬೋದು. ಇದೇ ಥರ ಕಟ್ ಮಾಡಿ ಸ್ಲೈಸ್ ಮಾಡಿ ಇಟ್ಟಿರ್ತಾರೆ. ನಮಗೆ ಯಾವುದು ಬೇಕು, ಎಷ್ಟು ಪೀಸಸ್ ಇದ್ದು ಬೇಕೋ ಅದನ್ನು ನಾವು ತಗೊಂಡು ಹೋಗೋದು, ಆ ಥರ.
ಇಲ್ಲಿ ಹೇಗೆ ಅಂದರೆ ಆ ಫಿಶ್ಶಿಗೆ ಯಾವ ಯಾವ ಸಾಸ್ ಮಸಾಲೆ ಎಲ್ಲ ಹಾಕ್ತೇವಲ್ವ ಅದನ್ನು ಅಲ್ಲೇ ಇಟ್ಟಿರ್ತಾರೆ ನೋಡಿ, ಈ ಥರ ಪಕ್ಕದಲ್ಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವಲ್ವ, ಇದೆಲ್ಲ ಸೀ ಫುಡ್ ಡಿಶಸ್ ನೋಡ್ಬೋದು. ಸೂಶಿ, ನಿಗಿರಿ ಎಲ್ಲನೂ ಇಟ್ಟಿರ್ತಾರೆ, ಬೇಕಾದರೆ ನಾವು ತಗೊಂಡೋಗ್ಬೋದು. ಇದೆಲ್ಲ ಇವರು ಈ ಥರ ಹಸಿನೇ ತಿನ್ನೋದು. ನನಗೆ ಇಲ್ಲಿ ಒಂದು ವಿಷಯ ಭಾರಿ ಇಷ್ಟ ಆಗಿದೆ ಏನು ಗೊತ್ತಾ, ಇಲ್ಲಿ ನಾವು ಯಾವುದೇ ಟೈಮಿಗೆ ಹೋಗಿ ಏನೇ ಫಿಶ್ ತಂದರೂ ಕೂಡ ತುಂಬ ಫ್ರೆಶ್ ಇರ್ತದೆ. ಏನಂದರೆ ನೋಡಿ, ಈಗ ಆ ಕಡೆ ಅಲ್ಲೇ ಫಿಶ್ ಕಟ್ ಮಾಡಿ ಪ್ಯಾಕ್ ಮಾಡಿ ಅವ್ರು ತಂದು ಇಲ್ಲಿ ಇಟ್ಟಿರ್ತಾರೆ, ತುಂಬ ಫ್ರೆಶ್ ಸಿಗ್ತದೆ. ಮತ್ತು ಇನ್ನೊಂದೇನೆಂದರೆ ಇವರು ಇಲ್ಲಿ ಹಸಿ ಮೀನು ತಿನ್ನೋದ್ರಿಂದ ಇಲ್ಲಿ ಸಿಗುವ ಎಲ್ಲ ಫಿಶ್ ಕೂಡ ಅಷ್ಟೇ ಫ್ರೆಶ್ ಇರ್ತದೆ. ಇಲ್ಲಿ ಯಾವತ್ತು ಮಾಡಿದ್ದನ್ನು ನೆಕ್ಸ್ಟ್ ದಿನಕ್ಕೆ ಅವರು ಇಡಲ್ಲ, ಅಂದರೆ ಯಾವ್ದು ಖಾಲಿ ಆಗ್ತಾ ಇರುತ್ತೆ ಅದನ್ನು ಮಾಡಿ ಆವಾಗಲೇ ತಂದು ಇಡ್ತಾ ಇರ್ತಾರೆ ಆ ಥರ. ಈ ಬಂಗುಡೆ ಮೀನನ್ನು ಎಲ್ಲಿದ್ದರೆ ಸಹ ನೋಡುವಾಗ ರಪ್ಪ ಗುರ್ತಾಗ್ತದೆ, ಓ ಇದು ಬಂಗುಡೆ ಮೀನಂತ. ಇಲ್ಲಿ ನೋಡಿ, ಅವರೊಂದು ಬೆಲ್ ಇಟ್ಟಿರ್ತಾರೆ, ಅದನ್ನು ನಾವು ಪ್ರೆಸ್ ಮಾಡಿದರೆ ಅವರು ಬರ್ತಾರಲ್ವ. ನಾವೀಗ ಅಂದರೆ ಇಡೀ ಮೀನು ತಗೊಂಡಿದ್ರೆ ಅವರಿಗೆ ಕೊಟ್ಟು ಅದನ್ನು ಕಟ್ ಮಾಡಿಸ್ಬೋದು, ಆ ಥರ. ಗಾಯ್ಸ್ ಇಲ್ಲಿ ನೋಡಿ, ಜಪಾನಿನಲ್ಲಿ ಬೂತಾಯಿ ತುಂಬ ಟೇಸ್ಟ್ ಇರ್ತದೆ ಇಲ್ಲಿನ ಬೂತಾಯಿ. ಬಟ್ ಅದೇ 4 ಸಿಗೋದು ಅಷ್ಟೇ, 300 ಕೊಡಬೇಕು. ನಾನು ನೋಡಿದ ಪ್ರಕಾರ ನಮ್ಮ ಊರಲ್ಲಿ ಸಿಗುವ ಮೀನುಗಳಲ್ಲಿ ಇಲ್ಲಿ ಬಂಗುಡೆ ಮತ್ತು ಬೂತಾಯಿ ಮಾತ್ರ ಸಿಗೋದು ಅನಿಸುತ್ತೆ. ಬೇರೆ ಎಲ್ಲ ಯಾವುದೋ ಬೇರೆ ನಮಗೆ ಗುರ್ತ ಸಹ ಆಗೋದಿಲ್ಲ. ಬಟ್ ಪ್ರಾನ್ಸ್, ಸ್ಕ್ವಿಡ್, ಕ್ರ್ಯಾಬ್ ಅದೆಲ್ಲ ಸಿಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಇದೆಂತ ಗೊತ್ತಾಯ್ತಾ ನಿಮಗೆ? ಇದು ಫಿಶ್ ಎಗ್ ನೋಡಿ, ಈ ಥರ ಸಪ್ರೇಟಾಗಿ ಇಟ್ಟಿರ್ತಾರೆ. 980 ಇದೆ ಇದಕ್ಕೆ. ಇದು ಆ್ಯಕ್ಚುಲಿ ನೀವು ನೋಡಿರ್ಬೋದು, ರೀಸೆಂಟಾಗಿ ತುಂಬ ಟ್ರೆಂಡ್ ಆಗಿತ್ತು. ಚಿಕ್ಕ ಚಿಕ್ಕ ಫಿಶ್, ಮೂವಿಂಗ್ ಫಿಶ್ ಹಾಗೆ ತೆಗೆದು ಬಾಯಿಗೆ ಹಾಕ್ತಾರೆ. ಇದು ಪ್ರಾನ್ಸ್. ನಾವು ಜಾಸ್ತಿಯಾಗಿ ಪ್ರಾನ್ಸ್ ಬೇಕಾದರೆ ಇದೇ ತರೋದು. ಇದರಲ್ಲಿ 1 kg ಇರ್ತದೆ ನೋಡಿ, 1500 ಇದೆ. ಇದು ಎಂತ ಗೊತ್ತಾಯ್ತಾ? ಇಲ್ಲಿ ನೋಡಿ ಅಂತೆ, ಇದು ಕ್ರ್ಯಾಬ್ ಇದ್ದು ಕಾಲು, ಬರೀ 4 ಕಾಲಿದೆ ಅಷ್ಟೇ. ಇದಕ್ಕೆ ಪ್ರೈಸ್ ನೋಡಿ 3,500-4,000 ಇದೆ. ಇಲ್ಲಿ ಏನಂದರೆ ಕೆಲವೊಂದು ಫಿಶ್ಶಿಗೆ ಅವರು ಆಲ್ರೆಡಿ ಮಸಾಲ ಹಾಕಿ ಇಟ್ಟಿರ್ತಾರೆ ನೋಡಿ, ಈ ಥರ ಮಸಾಲೆ ಆಲ್ರೆಡಿ ಅಪ್ಲೈ ಮಾಡಿ ಇಟ್ಟಿರ್ತಾರೆ. ನಾವು ಬೇಕಾದ್ರೆ ಅದನ್ನೇ ತಗೊಂಡು ಬಂದು ಗ್ರಿಲ್ಲಿಗೆ ಹಾಕೋದಷ್ಟೇ. ಗೈಸ್ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ನಮ್ಮ ಸೈಡ್ ಜನರಿಗೆ ಗೊತ್ತಿರ್ತದೆ, ಉಡುಪಿ ಮ್ಯಾಂಗ್ಳೂರು ಅವರಿಗೆಲ್ಲ. ಇದಕ್ಕೆ ನಾವು ತುಳುವಿನಲ್ಲಿ ಎಟಿದ ಪೊಡಿ ಅಂತ ಹೇಳ್ತೇವೆ, ಅದು ಕೂಡ ಸಿಗ್ತದೆ ಇಲ್ಲಿ ನೋಡಿ. ಇಲ್ಲಿ ನೋಡಿ, ಇದು ನನಗೆ ತುಂಬ ಇಷ್ಟ, ಡ್ರೈ ಫಿಶ್ ಇದು ಅಂದರೆ ಇದಕ್ಕೆ ನಾವು ತುಳುವಿನಲ್ಲಿ ನುಂಗೆಲ್ಲ ಅಂತ ಹೇಳ್ತೇವೆ. ಅದು ಬೇಕಾದರೆ ಈ ಥರ ಪ್ಯಾಕೆಟಲ್ಲಿ ಇರ್ತದೆ, ತಗೊಳ್ಬೋದು. ನಾವು ಹೇಗೆ ಈಗ ಅನ್ನದ ಜೊತೆ ಉಪ್ಪಿನಕಾಯಿ, ಚಟ್ನಿ ಎಲ್ಲ ತಿಂತೇವಲ್ವ, ಅದೇ ಥರ ಇವ್ರು ನೋಡಿ ಇದನ್ನು ಬದಿಗೆ ಹಾಕ್ಕೊಂಡು ತಿಂತಾರೆ. ಇದು ಮರ್ವ ಇದ್ದು ಖಾಲಿ ಮಾಂಸ ಮಾತ್ರ, ಅದನ್ನು ನೋಡಿ ಈ ಥರ ಸಪ್ರೇಟಾಗಿ ಇಟ್ಟಿರ್ತಾರೆ, ಬರೀ ಮಾಂಸ ಮಾತ್ರ. 580 ಇದೆ. ಇದು ಏನೋ ಅಪ್ಪ ಏನಂತಲೇ ಗೊತ್ತಿಲ್ಲ, ಮೋಸ್ಟ್ಲಿ ಫಿಶ್ ಇದು ಎಗ್ ಇರಬೇಕು, ಇಷ್ಟು ದೊಡ್ಡದು, ಐಡಿಯಾ ಇಲ್ಲ ನನಗೆ ಸಹ. ಇದು ಏನೋಪ್ಪ, ಇದನ್ನು ನೋಡುವಾಗ ತಿನ್ನಬೇಕಂತ ಮನಸ್ಸು ಕೂಡ ಆಗಲ್ಲ. ಏನೋ ಬ್ರೈನ್, ಇಂಟೆಸ್ಟೈನ್ ಏನಂತಲೇ ಗೊತ್ತಾಗ್ತಿಲ್ಲ ಅದು. ಇದು ನೋಡಿ, ಇದು ಸ್ಯಾಲ್ಮನ್ ಫಿಶ್ ಅಂತ. ಇದು ಈಗ ನಾವು ಸೂಶಿ ಎಲ್ಲ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ.
ಅಂದರೆ ಇದನ್ನು ಚೆಂದ ಮಾಡಿ ಕಟ್ ಮಾಡ್ಕೊಳ್ಬೋದು, ನಮಗೆ ಯಾವ ಶೇಪ್ ಬೇಕು ಆ ಶೇಪಿಗೆ. ಇಲ್ಲಿ ಹೇಗೆ ಅಂದರೆ ಸೀ ಫುಡ್ ಇದೆಲ್ಲ ಡಿಶಸ್ ಕೂಡ ಇಟ್ಟಿರ್ತಾರೆ, ಲೈಕ್ ಸುಶಿ, ಓನಿಗಿರಿ, ಹಾಗೆ ಇದು ಬೇರೆ ಬೇರೆ ಫುಡ್ ಐಟಮ್ಸ್ ಇದೆ ಅಲ್ವಾ, ಈ ಥರ ಬೇಕಾದರೆ ನಾವು ತಗೊಳ್ಬೋದು. ಇದು ಫ್ರೆಶ್ಶೇ ಆವತ್ತಾವತ್ತೇ ಮಾಡಿ ಇಟ್ಟಿರೋದು, ಯಾಕಂದರೆ ಇದು 8 o'clock ನಂತರ ಇದಕ್ಕೆ ಫುಲ್ ಡಿಸ್ಕೌಂಟ್ ಹಾಕ್ತಾರೆ ಸೇಲ್ ಆಗಲಿ ಅಂತ. ನೆಕ್ಸ್ಟ್ ದಿವಸಕ್ಕೆ ಏನನ್ನೂ ಕೂಡ ಇವರು ಇಡಲ್ಲ. ಇಲ್ಲಿ ಹೇಗೆ ಅಂದರೆ ಈಗ ನಾವು ಚಿಕನ್ ಶಾಪಿಗೆ ಹೋಗಿ ಇಡೀ ಚಿಕನನ್ನು ಕಟ್ ಮಾಡಿ ತಗೊಂಡು ಬರ್ತೇವಲ್ವ, ಆ ರೀತಿ ಅಲ್ಲ. ಇಲ್ಲಿ ನೋಡ್ಬೋದು ಸಪ್ರೇಟಾಗಿ ಇಟ್ಟಿರ್ತಾರೆ, ಅಂದರೆ ಲೆಗ್ ಪೀಸ್ ಬೇರೆ, ಬ್ರೆಸ್ಟ್ ಪೀಸ್ ಬೇರೆ, ಲಿವರ್ ಬೇರೆ, ಆ ಥರ. ಹೀಗೆ 1 kg ಬೇಕಾದರೆ 1 kgದು ಪ್ಯಾಕೆಟ್, ಇಲ್ಲಾಂದರೆ 1/2 kg ಪ್ಯಾಕೆಟ್, ಆ ಥರ ಎಲ್ಲ ಇರ್ತದೆ, ನೋಡ್ಬೋದು. ಇನ್ ಕೇಸ್ ನಮಗೆ ಇಡೀ ಚಿಕನ್ ಬೇಕಾದರೆ ನೋಡಿ ಇದನ್ನೇ ನಾವು ತಗೊಂಡೋಗ್ಬೇಕು. ಚಿಕನ್ ಮಾತ್ರನೇ ಅಲ್ಲ, ಬೀಫ್, ಪೋರ್ಕ್ ಎಲ್ಲನೂ ಕೂಡ ಹೀಗೆ ನೋಡಿ ಸಪ್ರೇಟಾಗಿ ಇಟ್ಟಿರ್ತಾರೆ. ನಮಗೆ ಯಾವುದು ಬೇಕೋ ಅದನ್ನು ನಾವು ತಗೊಂಡು ಬರಬೇಕಷ್ಟೇ. ಹಾಯ್ ಗೈಸ್, ಇಲ್ಲಿ ನೋಡಿ ಫಿಶ್ ತಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೇನೆ. ನೋಡಿದ್ರಲ್ವ ಹೇಗಿತ್ತು ಫಿಶ್ ಶಾಪ್ ಅಂತ, ಹಾಗೆ ಏನೇನು ಫಿಶ್ ಇತ್ತು, ಎಷ್ಟು ಪ್ರೈಸ್ ಇತ್ತು ಎಲ್ಲವೂ ನೋಡಿದ್ರಲ್ವ. ಸೊ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇನೆ. ನೋಡುವ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರು ಇಂಟ್ರೆಸ್ಟಿಂಗ್ ವ್ಲಾಗ್ ಮಾಡ್ತೇನೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಯಾವುದಾದ್ರು ಇಲ್ಲಿನ ವ್ಲಾಗ್ ಮಾಡಬೇಕಂತ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡುವ ಸಾಧ್ಯ ಆದರೆ ನಾನು ಮಾಡ್ತೇನೆ. ಗೈಸ್, ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಗೈಸ್, ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.